ಈ ಭಾಗವತ ಪುರಾಣದ ಪುಸ್ತಕ ಏನಿದೆಯಲ್ಲ ಅದನ್ನು ಡೈರೆಕ್ಟಾಗಿ ನಾವು ಪೂಜೆ ಮಾಡಬಹುದು, ಪುಸ್ತಕವನ್ನೇ ಪೂಜೆ ಮಾಡಬಹುದು. ಯಾಕೆ ಅಂತ ಹೇಳಿದ್ರೆ ಅದರಲ್ಲಿ ಭಗವಂತನ ಕೃಷ್ಣನ ಸನ್ನಿಧಾನ ಅನ್ನೋದು ಸಿಕ್ಕಾಪಟ್ಟೆ ಇದೆ. ಯಾಕೆ ಅಂತ ಹೇಳಿದ್ರೆ ಕೃಷ್ಣ ಈ ಭೂಮಿಯನ್ನು ಬಿಟ್ಟು ತೆರಳುವಂಥ ಸಂದರ್ಭದಲ್ಲಿ, ಭೂಲೋಕವನ್ನು ಬಿಟ್ಟು ಹೋಗುವಂಥ ಸಂದರ್ಭದಲ್ಲಿ ಉದ್ಧವ ಕೇಳ್ತಾರೆ, ಏನಂತ ಹೇಳಿದ್ರೆ ನೀವು ಬಿಟ್ಟು ಹೋಗ್ತಿದ್ದೀರಾ, ಹಾಗಾದ್ರೆ ಈ ಭೂಲೋಕದ ಜನರ ಪಾಡೇನು ಅಂತ. ಆಗ ಕೃಷ್ಣ ಆಲೋಚನೆ ಮಾಡಿ ಹೇಳ್ತಾನೆ, ನನ್ನ ತೇಜಸ್, ನನ್ನ ಸಂಪೂರ್ಣ ಶಕ್ತಿ ಅನ್ನೋದನ್ನ ನಾನು ಭಾಗವತದಲ್ಲಿ ಇಟ್ಟಿರ್ತೀನಿ ಅಂತ. ಭಾಗವತದಲ್ಲಿ ಹೇಳ್ತಾರೆ, ಸ್ವಕೀಯಂ ಯದ್ಭವೇತ್ ತೇಜಸ್ ತಚ್ಚ ಭಾಗವತೆ ಅದಧಾತ್ ಅಂತ ಭಾಗವತದಲ್ಲಿ ಬರುತ್ತೆ. ಅದರಿಂದ ತನ್ನ ಏನು ತೇಜಸ್ ಅನ್ನೋದಿದೆ ಅದನ್ನ ಭಾಗವತದಲ್ಲಿ ಇಟ್ಟಿದ್ದಾನೆ ಅಂತ. ಹಾಗಾಗಿ ಭಾಗವತ ಪುರಾಣವನ್ನು ನಾವು ಪೂಜೆ ಮಾಡಬಹುದು, ಡೈರೆಕ್ಟ್ ಪುಸ್ತಕವನ್ನೇ ಪೂಜೆ ಮಾಡಬಹುದು ದೇವರ ಪ್ರತಿಮೆ ರೀತಿ. ಮತ್ತೆ ಅದನ್ನ ಪುಸ್ತಕ ಶ್ಲೋಕಗಳು ನೋಡಿದ್ರೆ ಓದಿದ್ವಿ ಅಂತ ಹೇಳಿದ್ರೆ ಪ್ರತಿನಿತ್ಯವೂ ಕೂಡ ಅದರಿಂದಲೂ ಕೂಡ ತುಂಬ ಒಳ್ಳೆಯದಾಗುತ್ತೆ. ಬೇರೆ ಪ್ರತಿಮೆಗಳಲ್ಲೆಲ್ಲ ಆದರೆ ಆವಾಹನ ಇತ್ಯಾದಿಗಳನ್ನೆಲ್ಲ ಮಾಡಬೇಕು. ಇದರಲ್ಲಿ ಸ್ವಯಂ ಕೃಷ್ಣನ ತೇಜಸ್ ಅನ್ನೋದು, ಶಕ್ತಿ ಅನ್ನೋದೇ ಭಾಗವತದಲ್ಲಿದೆ. ಅದರಿಂದಾಗಿ ಅದನ್ನು ಪೂಜೆ ಮಾಡ್ತೀವಿ ಅಂತ ಹೇಳಿದ್ರೆ ತುಂಬ